ಈಗ ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾನೆ ಅಂದರೆ ಶೋ ದಟ್ ದಿ 4 ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾನೆ. ಪಾಯಿಂಟ್ಸ್ ಅಂತ ಕೊಟ್ಟರೆ ಸೊಲ್ಯೂಷನ್ ಫಾರ್ 1 ಅಂತ ಬರ್ಕೊಂಬಂತೀನಿ ಅಂತ ಕೊಟ್ಟಿರ್ತಾಳ. ಲೆಟ್ ಓ ಬಿ ಗೆ ಫಿಕ್ಸ್ಡ್ ಪಾಯಿಂಟ್ ಅಂತ ಬರ್ಕೊಳ್ಳೋಣ. ಫಿಕ್ಸ್ಡ್ ಪಾಯಿಂಟ್ ಅವಾಗ ಇದೇನಾಗುತ್ತೆ, ಓ ಎ ಆಗುತ್ತೆ. ಓ ಎ ಅಂದ್ರೇನು? ಪೊಸಿಷನ್ ವೆಕ್ಟರ್ ಆಫ್ ಎ ಅಂತ. ಏನಿದೆ ಅದು? ಇದು ತಾನೆ ಪೊಸಿಷನ್ ವೆಕ್ಟರ್ ಆಫ್ ಎ. 4 5 1 ಓ ಬಿ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಬಿ ಅಂತ. ಅಂದ್ರೆ ಏನಂತಿದೆ? ಇದು ತಾನೆ ಐ ಇಲ್ಲ, ಜೆ ಇದೆ, ಕೆ ಇದೆ. ಓ ಸಿ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಸಿ ಅಂತ. ಇದು 3 9 4 ಕರೆಕ್ಟಾ? ಓ ಡಿ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಡಿ. ಅಂದರೆ ಇದು 4ರಿಂದ ಗುಣಿಸ್ಕೋಬೇಕು. ಇದನ್ನು ಗೊತ್ತಲ್ಲ, 4ರಿಂದ ಇದು ಗುಣಿಸ್ಬಿಟ್ರೆ -4 ಆಯ್ತು. 4ರಿಂದ ಇದು ಗುಣಿಸಿದ್ರೆ 4 ಆಯ್ತು. 4ರಿಂದ ಇದು ಗುಣಿಸಿದ್ರೆ 4 ಆಯ್ತು. ಇವು 4 ಪಾಯಿಂಟ್ಗಳು ಕೊಪ್ಪಳಾರ ಅಂತ ತೋರಿಸ್ಬೇಕಂತೆ. ಯಾವಾಗಲೂ ಕೋಇನ್ಸಿಡೆಂಟ್ ವೆಕ್ಟರ್ ಆಗಿರಬೇಕು ಅಂತ ಹೇಳಿದ್ದೆ. ನಾನೇ ಮಾಡ್ತೀನಿ, ಏನ ಈಗ ಫಿಕ್ಸ್ಡ್ ಪಾಯಿಂಟ್ ಅಂತ ಮಾಡ್ಕೊಳ್ತೀನಿ. ಅವಾಗ ಏನು ಮಾಡೋಣ? ಎ ಬಿ ಕಂಡುಹಿಡಿಯೋಣ, ಎ ಬಿ ಕಂಡುಹಿಡಿಯೋಣ, ಆಮೇಲೆ ಎ ಸಿ ಕಂಡುಹಿಡಿಯೋಣ, ಆಮೇಲೆ ಎ ಡಿ ಕಂಡುಹಿಡಿಯೋಣ. ಪೊಸಿಷನ್ ವೆಕ್ಟರ್ ಅವಾಗ ಏನಾಗುತ್ತೆ? ವೆಕ್ಟರ್ಗಳಾಗ್ತದೆ. ಎ ಬಿ ಅಂದ್ರೇನು? ಓ ಬಿ ಮೈನಸ್ ಓ ಎ ಅಂತ. ಎ ಸಿ ಅಂದ್ರೇನು? ಓ ಸಿ ಮೈನಸ್ ಓ ಎ ಅಂತ. ಎ ಡಿ ಅಂದ್ರೇನು? ಓ ಡಿ ಮೈನಸ್ ಓ ಎ ಅಂತ. ಕರೆಕ್ಟಾ? ಮಾಡಂತೆ. ಓ ಬಿ ಮೈನಸ್ ಓ ಎ 0 ಮೈನಸ್ 4 ಕಳೆದ್ರೆ -4, -1 -5 -6, -1 -1 -2 ಆಯ್ತು. ಓ ಸಿ ಮೈನಸ್ ಓ ಎ ಅಂದರೆ 3 - 4 -1 ಆಯ್ತು. 9 - 5 4 ಆಯ್ತು. 4 - 1 3 ಆಯಿತು. ಇಲ್ಲಿ ಬರೋಣ. ಓ ಡಿ ಮೈನಸ್ ಓ ಎ ಅಂದರೆ -4 - 4 -8 ಆಯ್ತು. 4 - 5 -1 ಆಯ್ತು. 4 - 1 3 ಆಯ್ತು. ಈಗ ಇದು ವೆಕ್ಟರ್ ಮೇಲ್ಗಡೆ ಲೆಕ್ಕ ಥರ ಆಯ್ತು. ಇದನ್ನ ಕೊಪ್ಪಳ ಅಂತ ತೋರಿಸೋಣ. ಕನ್ಸಿಡರ್ ಕೆಲ ಟ್ರಿಪಲ್ ಪ್ರಾಡಕ್ಟ್ ಮಾಡೋದಲ್ವಾ, ಹಿಂಗೆ ಹಾಕೋಣ. ಎ ಬಿ ಎ ಸಿ ಎ ಡಿ ಅಂದರೆ -6 -4 -6 -2 -1 4 3 -8 1 -1 3 ಕರೆಕ್ಟಾ? ಬರ್ದಿರೋದು ಕಂಡಿಡೆ ಅಂತಿದೆ ನೋಡಿದು. ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಇಂಟು -4 -4 ಇಂಟು ಇವೆರಡು ತಾನೆ 4 12 ಪ್ಲಸ್ 3 -6 ಪ್ಲಸ್ 6 ಇಂಟು ಇದು ಮತ್ತು ಇದು ತಾನೆ -3 ಇದು ಪ್ಲಸ್ 24 ಪ್ಲಸ್ ಇಂಟು -2 ಇದು ತಾನೆ 1 ಬೇರೆ ಪ್ಲಸ್ 32 ಸರಿನಾ? 12 3 15 15 4 60 ಎಂತ 60 -60 24ರಲ್ಲಿ -3 21 21 ಇಂಟು 6 ಅಂದರೆ ಎಷ್ಟಾಗುತ್ತೆ? 6 1 6 6 12 ಪ್ಲಸ್ ಆಯಿತು. ಕರೆಕ್ಟಾ? ನೋಡೋ ಇದು 33 33 ಇಂಟು 2 ಅಂದರೆ ಎಷ್ಟು? 66. ನೋಡು -60 -66 ಅಂದರೆ 126 ಪ್ಲಸ್ 126 0 ಆಯಿತು. ದೇರ್ಫೋರ್ ಎ ಬಿ ವೆಕ್ಟರ್, ಎ ಸಿ ವೆಕ್ಟರ್, ಎ ಡಿ ವೆಕ್ಟರ್ ವೆಕ್ಟರ್ಗಳ ಕೊಪ್ಪಳನ. ಇದು ಕೊಪ್ಪಳನ ಆಗ್ತದ್ರು, ವೆಕ್ಟರ್ಗಳ ಕೊಪ್ಪಳನ ಆಗ್ತದ್ರು. ದೇರ್ಫೋರ್ ಎ ಬಿ ಸಿ ಡಿ ಆರ್ ಆಲ್ಸೋ ಕೊಪ್ಪಳನ. ವೆಕ್ಟರ್ ಕೊಪ್ಪಳನ ಅಂತ ಬರೆಯೋದು ಒಂದೇ,
ಪಾಯಿಂಟ್ ಕೊಪ್ಪಳ ಇದು ಒಂದೇ. ಸೊಲ್ಯೂಷನ್ ಫಾರ್ ಟೂ ಬರೋಣ, ಅದೇ ಥರ ಲೆಕ್ಕ. ಸೊಲ್ಯೂಷನ್ ಫಾರ್ ಟೂ ಅಂತ ಇಲ್ಲೂ ಅಷ್ಟೇ ನೋಡೋ. ಶೋ ದಟ್ ದಿ 4 ಪಾಯಿಂಟ್ಸ್ ಅಂತಿದೆ. ಲೆಟ್ ಓ ಬಿ ಬಿ ಫಿಕ್ಸ್ಡ್ ಪಾಯಿಂಟ್ ಅಂತ ಕರೆ. ಅವಾಗ ಓ ಎ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಎ. ಏನೋ ಪೊಸಿಷನ್ ವೆಕ್ಟರ್ ಆಫ್ ಎ ಇದು ತಾನೆ. 4, 8, 2, 12 ಕರೆಕ್ಟಾ. ಓ ಬಿ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಬಿ ಅಂತ. ಅಂದರೆ ಇದು 2, 4, 6. ಓ ಸಿ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಸಿ ಅಂತ. ಅಂದರೆ 5, 8, 5 ಕರೆಕ್ಟಾ. ಕನ್ಸಿಡರ್ ಯಾವುದೋ ಎ ಬಿ ಮಾಡಬೇಕು. ಆಮೇಲೆ ಇನ್ನೂ ಒಂದಿದೆ. ಇದಾದಮೇಲೆ ಇದಾಯ್ತಾ, ಇದಾಯಿತು, ಇದಾಯಿತು. ಇನ್ನೂ ಒಂದಿದೆ ಇಲ್ಲಿ. ಇದು ಓ ಡಿ, ಇದು ಓ ಸಿ ಬರೀಬೇಕು ಒಂದು ಅಲ್ವಾ. ಪೊಸಿಷನ್ ವೆಕ್ಟರ್ ಆಫ್ ಸಿ ಅದನ್ನು ಬರೆಯೋಣ. ಏನಿದೆ ಇದು ತಾನೆ. 3, 5, 4 ಕರೆಕ್ಟಾ. ಎ ಬಿ ಮಾಡ್ಕೋಬೇಕು, ಎ ಸಿ ಮಾಡ್ಕೋಬೇಕು, ಎ ಡಿ ಮಾಡ್ಕೋಬೇಕು ಕರೆಕ್ಟಾ. ಎ ಬಿ ಅಂದರೆ ಓ ಬಿ ಮೈನಸ್ ಓ ಎ. ಇಲ್ಲಿ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಬಿಡ್ತೀನಿ. 4, 8, 12 ಸರಿ ಇದೆ. 2, 4, 6 ಸರಿ ಇದೆ. 3, 5, 4 ಸರಿ ಇದೆ. 5, 8, 5 ಸರಿ ಇದೆ. ಇದು ಎ ಸಿ ಅಂದರೆ ಓ ಸಿ ಮೈನಸ್ ಓ ಎ ಅಂತ. ಎ ಡಿ ಅಂದರೆ ಓ ಡಿ ಮೈನಸ್ ಓ ಎ ಅಂತ ಕರೆಕ್ಟಾ. ಓ ಬಿ ಮೈನಸ್ ಓ ಎ ಮಾಡೋಣ. 2 - 4 -2, 4 - 8 -4, 6 - 12 -12. ನೆಕ್ಸ್ಟು ಓ ಸಿ ಮೈನಸ್ ಓ ಎ ಅಂದರೆ 3 - 4 -1, 5 - 8 -3, 4 - 12 -8. ನೆಕ್ಸ್ಟ್ ಓ ಡಿ ಮೈನಸ್ ಓ ಎ. 5 ಕಳೆದ್ರೆ 1, 8 ಕಳೆದ್ರೆ 0, 5 - 12 -7 ಸರಿನಾ. ಕನ್ಸಿಡರ್ ಎ ಬಿ, ಎ ಸಿ, ಎ ಡಿ ಇದು ಬೆಲೆ ಕಂಡಿದೆ. ಹೀಗಾದರೆ ಡಿಟರ್ಮಿನೆಂಟ್ -2, -4, -12, -1, -3, -8, 1, 0, -7 ಕರೆಕ್ಟಾ. ಇದು ಪ್ಲಸ್ ಮೈನಸ್ ಪ್ಲಸ್. ಪ್ಲಸ್ ಇಂಟು -2 -2 ಇಂಟು ಇದು 21 - 0, ಮೈನಸ್ ಇಂಟು -4 +4 ಇಂಟು ಇದು 7, ಇದು +8 ಸರಿನಾ. -12 ಇಂಟು ಇದು 0, ಇದು ಮೈನಸ್ ಇದು ಪ್ಲಸ್ ಇದೆ. 1 ಮೂಲ 3, ಇದು 21 ಆಯಿತು. 21 ಇಂಟು -2 ಅಂದರೆ -42. 8, 7 ಅಂದರೆ 15 ಅಲ್ವಾ. 15 4 60. ಇದು 12 ಮೂಲ 36 ಸರಿನಾ. 8, 7, 15 ಇಲ್ಲೆಲ್ಲ ನೋಡು 4 ಇಂಟು ಇದು 4 ಇದೆ, 7 ಇದೆ, ಇದು +8. ಈಗ 4 ಬಂದ್ಬಿಡ್ತಲ್ಲ. ಇಲ್ಲಿ ನೋಡ್ರಿ 4ರಲ್ಲಿ 8 ಕಳೆದ್ರೆ 4. ಇದು -70 ಇದು ಇದಲ್ವಾ. 4 3 7, ಇದು 6, ಇದು +60 ಅಲ್ವಾ. ನಾಟ್ ಈಕ್ವಲ್ ಟು 0. ದೇರ್ಫೋರ್ ಇನ್ನೊಂದ್ಸರಿ ನೋಡ್ಬಿಡೋಣ. 2ರಲ್ಲಿ 4 ಕಳೆದ್ರೆ -2, 4ರಲ್ಲಿ -8 ಕಳೆದ್ರೆ -4, 6 - 12 ಅಂದರೆ 6 - 12 ಅಂದರೆ -6 ಅಲ್ವಾ. ಇದು ನೋಡಿ ಇಲ್ಲಿ ತಪ್ಪಾಗಿತ್ತು.
ಇದೆಷ್ಟಾಗುತ್ತಿದ್ದು -6 ಆಗುತ್ತೆ. ಇದೆಷ್ಟಾಗುತ್ತಿದ್ದು -6 ಆಗುತ್ತೆ. 6 3 18. ಸರಿನಾ? ಹಾಂ ನೋಡು, -42 -18 ಅಂದರೆ -60 +60 0 ಬಂತು. ದೇರ್ಫೋರ್ ಎ ಬಿ ಎ ಸಿ ಎ ಡಿ ಆರ್ ಕೊಪ್ಪಳ ಎಂಥದ್ದು ವೆಕ್ಟಾರ್. ದೇರ್ಫೋರ್ ಪಾಯಿಂಟ್ಸ್ ಎ ಬಿ ಸಿ ಡಿ ಆರ್ ಕೊಪ್ಪಳ. ನೋಡ್ರಿ, ಒಂದು ಚೂರು ತಪ್ಪು ಮಾಡಿದ್ರೆ ಹೆಂಗೆ ಲೆಕ್ಕ ತಪ್ಪಾಗುತ್ತೆ ಅಂತ ಅರ್ಥ ಆಯ್ತಾ? ಥ್ಯಾಂಕ್ಸ್.